ಲತೆಗಿನಾದ ದ್ರೌಪದಿ ಕಾಯ್ದ ಕೋಳಲ್ನಾಡೈ ಪರಿಪರಿಯ ಉತ್ಪಾದಗಳು ಗಂಧದ ಮಳೆ ಕ್ರೀಡಾಟ ಯಾಕೆ ಎನ್ನುವ ಹಾಗೆ ಶಂಕದುರ್ಗರು ಕಳುಹಿಕೊಟ್ಟೆ ಎಂದಾದ್ರೆ ಬಾಳಿಯೊಬ್ಬಳು ಬಂದಿದ್ದಾಳಂತೆ ವಿಚಾರಿಸಬೇಕಾಗಿದೆ. ನಡೆಸಿರುವ ನಿನಗೆ ಬಂದ ಸೊಕ್ಕೆ ಪ್ರವಣ ಪ್ರವೇಶ ಮಾಡಿ ಶಂಕದುರ್ಗರನ್ನು ಕೊಂದೆಯೋ ಹಾಗಾಗಿ ಕೇಳ್ತಾ ಇದ್ದೇನೆ. ಯಾಕೆ ಕೊಂದೆ? ಏನು ಬಂದೆ? ಹೇಳು ನನ್ನ
ನಿನಗಾಗಿ ಅನ್ಯಾಯ ಅಧರ್ಮದಿಂದಲೇ ಮೆರೆದಾಡುತ್ತೇನೆ ಎನ್ನುವ ಹುಚ್ಚು ಹಮ್ಮಿನಿಂದ ಬಿಮ್ಮಿನಿಂದ ನೀನು ಮರೆಯುತ್ತಾ ಇದ್ದೀಯ. ಆಲೋಚಿಸುವುದೇ ಅದನ್ನು, ಅಳಿದ ಕಾಯವನ್ನು ಮತ್ತೊಮ್ಮೆ ರೂಪ ತಳೆದು ಈ ಶಕ್ತಿಯನ್ನೇ ಎದುರಿಸುತ್ತಾರೆ ಅನ್ನುವಂತಹ ಹುಚ್ಚು ಮನಸ್ಸಿನಿಂದ ನೀನು ಬಂದಿದ್ದೀಯ. ಸುರರಿಗೆ ಅಂದೇ ಕಷ್ಟ ಕೊಟ್ಟವನು, ಇಂದು ಸುರರಿಗೆ ಕಷ್ಟ ಕೊಡುತ್ತಿರುವವರ ಪಕ್ಷಪಾತಿಯಾಗಿ ವ್ಯವಹಾರ ಮಾಡುವನು. ನಿನ್ನ ಶಿರವನ್ನು ಒಂದು ಮಾತು ಹೇಳ್ತೇನೆ, ಸರಿಯಾಗಿ ಕೇಳಿಕೋ. ಏನು ಸಿಂಹವನ್ನು ಕಳುಹಿಸು, ಆಯುಧವನ್ನು ಕೆಳಗಿಡು, ನನ್ನ ತೊಡೆ ಏರು ಬಾ.